ಮಂಗಳೂರು ನಗರದ ಲಾಲ್ಬಾಗ್ ಸಿಗ್ನಲ್ನಲ್ಲಿ ರೌಡಿ ಶೀಟರ್ ವಿಖ್ಯಾತ್ ಅಲಿಯಾಸ್ ವಿಕ್ಕಿ ಬಪ್ಪಾಲ್ ಮೇಲೆ ಮಚ್ಚಿನಿಂದ ಹಲ್ಲೆಯನ್ನು ನಡೆಸಿ ಕೊಲೆಗೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯ ಸುಳಿವು ಪೊಲೀಸರಿಗೆ ಲಭ್ಯವಾಗಿದೆ. ಆರೋಪಿಯನ್ನು ಶೀಘ್ರವೇ ಬಂಧಿಸಲಾಗುವುದು ಅಂತ ಪೊಲೀಸರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದು ಪೂರ್ವ ದ್ವೇಷದ ಹಿನ್ನೆಲೆಯಲ್ಲಿ ನಡೆದ ಹಲ್ಲೆಯಾಗಿದ್ದು, ಆರೋಪಿಯ ಗ್ಯಾಂಗ್ ಮೇಲೆ ಈ ಹಿಂದೆ ವಿಕ್ಕಿ ಬಪ್ಪಾಲ್ ದಾಳಿ ನಡೆಸಿದ ಎಂದು ತನಿಖೆಯಿಂದ ತಿಳಿದು ಬಂದಿದೆ. ಶನಿವಾರ ಮಧ್ಯಾಹ್ನ ವಿಕ್ಕಿ ಬಪ್ಪಾಲ್ ಲಾಲ್ಬಾಗ್ ಸಿಗ್ನಲ್ನಲ್ಲಿ ಸ್ಕೂಟರ್ನಲ್ಲಿದ್ದಾಗ ಬೈಕ್ನಲ್ಲಿ ಹಿಂದಿನಿಂದ ಬಂದ ಆರೋಪಿಯು ದಿಢೀರ್ ದಾಳಿಯನ್ನು ನಡೆಸಿ ಮಚ್ಚಿನಿಂದ ಕುತ್ತಿಗೆಗೆ ಕೊಚ್ಚಿ ಪರಾರಿಯಾಗಿದ್ದ. ತೀವ್ರವಾಗಿ ಗಾಯಗೊಂಡಿದ್ದ ವಿಕ್ಕಿ ಬಪ್ಪಾಲ್ ಪ್ರಸ್ತುತ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಾ ಇದ್ದು, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ತಿಳಿದು ಬಂದಿದೆ.